ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ್ತೆ ವಾರ್ತೆದ ವಿವರ. ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ನಿಲೆಟ್ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಮಾರ್ಗದರ್ಶನೋಡು ಶಾಸಕರು ವೇದವ್ಯಾಸ ಕಾಂಬತ್ ತುಂಬಾಳ್ತೆಡ್ ತುಳುನಾಡ ಸಂಪ್ರದಾಯದ ಮಾರ್ನಿಮಿದ ಪಿಲಿವೇಶ ಪಂತ ಕುಡ್ಲದ ಪಿಲಿಪರ್ಬ 2022 ಐತಾರ ಕುಡ್ಲದ ನೆಹರು ಮೈದಾನೋಡ್ ನಡತಂಡ್. ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಮಂತ್ರಿ ವಿ ಸುನಿಲ್ ಕುಮಾರ್ ಪಿಲಿಪರ್ಬ 2022 ಉದಿಪನ ಮಲ್ತೆರ್. ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ನಿಲೆಟ್ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಮಾರ್ಗದರ್ಶನಡು ಶಾಸಕರು ವೇದವ್ಯಾಸ ಕಾಮತ್ ತುಂಬಾಳ್ತೆಡ್ ತುಳುನಾಡ ಸಂಪ್ರದಾಯದ ಮಾರ್ನಿಮಿದ ಪಿಲಿವೇಶ ಪಂತ ಕುಡ್ಲದ ಪಿಲಿಪರ್ಬ 2022 ಐತಾರ ಕುಡ್ಲದ ನೆಹರು ಮೈದಾನೋಡು ಅಟ್ಟಣೆ ಆದಿತ್ತಂಡ್. ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಮಂತ್ರಿ ವಿ ಸುನಿಲ್ ಕುಮಾರ್ ತುಡಾರ್ ಪೊತ್ತದ್ ಪಿಲಿಪರ್ಬ 2022 ಉದಿಪನ ಮಲ್ತೆರ್. ರಾಜ್ಯ ಬಿಜೆಪಿ ಗುರ್ಕಾರ್ಯರ್ಲ ಅದುಪುನ ನಳಿನ್ ಕುಮಾರ್ ಕಟೀಲ್, ಮೇಯರ್ ಜಯಾನಂದ ಅಂಜನ್, ಒತ್ತು ಮೇಯರ್ ಪೂರ್ಣಿಮಾ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರ್ಕಾರ್ಯರು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸುದರ್ಶನ್ ಮೂಡುಬಿದ್ರೆ, ದುಂಬುದ ಮೇಯರ್ ಪ್ರೇಮಾನಂದ ಶೆಟ್ಟಿ, ಕುಡ್ಲ ಪ್ರತಿಷ್ಠಾನದ ಗುರ್ಕಾರ್ಯರ ದುಂಬುದ ಮೇಯರ್ ದಿವಾಕರ ಪಾಂಡೀಶ್ವರ, ಕಸ್ತೂರಿ ಪಂಜ, ಮನೋಹರ ಪ್ರಸಾದ್, ಕದ್ರಾ ನವನೀತ ಶೆಟ್ಟಿ ಪಾಲ್ದೆತ್ತೊಂಡಿರ. ವೇದವ್ಯಾಸ ಕಾಮತ್ ಈ ಬಗೆಟ್ ಪಾತಿರ್ದು ಈ ಪಿಲಿಪರ್ಬ ಏರಿಗ್ಲ ಪಂತ ಕೊರಿಯರೆ ಮಲ್ತಿನ ಹೊತ್ತು ಮಾತಾ ಕಡೆಟ್ ಮಲ್ಪನಂಚ ಎಂಕ್ಲೆಗ್ಲ ಮಲ್ಪುಗಾಂದಾಂಡ್ ಇಂದಿಕ್ ಮಂತ್ರಿಯರು ಸರ್ಕಾರದ ಉಮೇದು ಪಣವದ ಗೈರೆ ದುಂಬು ಬರಡೊಂದು ಕೇನುಂಡ್ಯರ. ಕಲೆಗೆ ಇನ್ನಷ್ಟು ಶಕ್ತಿ ತುಂಬಬೇಕು. ಈ ಕಲೆಯ ಮುಖಾಂತರ ಹೆಚ್ಚಿನ ಜನರಿಗೆ ಅವಕಾಶಗಳು ಸಿಕ್ಕಿ ಒಂದು ಒಳ್ಳೆಯ ಸ್ಪರ್ಧಾಕೂಟ ಏರ್ಪಡಿಸಬೇಕು ಅಂತ ಹೇಳಿದ ಚಿಂತನೆ ಪ್ರಾರಂಭವಾಯಿತು. ಅದರ ಮುಖಾಂತರ ಇವತ್ತು 12 ತಂಡಗಳನ್ನು ಒಳಗೊಂಡಂಥ ಈ ಒಂದು ಸ್ಪರ್ಧೆ ಕೇಂದ್ರ ಮೈದಾನದಲ್ಲಿ ಇವತ್ತು ನಡೀಲಿಕ್ಕಿದೆ. ಅದರಲ್ಲಿ ಬಹಳ ದೊಡ್ಡ ರೀತಿಯ ಮೊತ್ತ ಬಹುಮಾನದ ರೀತಿಯಲ್ಲಿ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನವನ್ನು ಕೊಡಲಿಕ್ಕಿದೆ. ಅದಲ್ಲದೆ ಉಳಿದಂಥ ಭಾಗವಹಿಸಿದ ತಂಡಕ್ಕೆ ಕೂಡ ಒಂದು ಉತ್ತಮವಾದ ಗೌರವಾನ್ವಿತ ಮೊತ್ತವನ್ನು ಕೂಡ ಕೊಟ್ಟು ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಕಾರ್ಯಗಳನ್ನು ನಮ್ಮ ಪ್ರತಿಷ್ಠಾನ ಇವತ್ತು ಮಾಡ್ತಾ ಇದೆ. ಒಂದು ಒಳ್ಳೆಯ 8 ಇಂಡಿವಿಜುವಲ್ ಪ್ರೈಸಸ್, ಅದರಲ್ಲಿ ಒಂದು ಉತ್ತಮ ತಂಡ ಒಳ್ಳೆಯ ರೀತಿಯಲ್ಲಿ ಅಕ್ಕಿ ಮುಡಿಯನ್ನು ಎತ್ತಿ ಪ್ರದರ್ಶನ ಮಾಡಿದಂಥ ವ್ಯಕ್ತಿಗೆ ಒಂದು ಇಂಡಿವಿಜುವಲ್ ಪ್ರೈಸ್, ಹಾಗೆ ಒಂದು 8 ವಿಧದ ಇಂಡಿವಿಜುವಲ್ ಪ್ರೈಸನ್ನು ಕೂಡ ಅದರಲ್ಲಿ ಸೇರಿಸ್ಕೊಂಡಿದೆ. ಬಹಳ ಅದ್ಧೂರಿಯಾದ ಒಂದು ವೇದಿಕೆ, ಅದರಲ್ಲಿ ಅವರ ಪ್ರದರ್ಶನವನ್ನು ಮಾಡ್ತಾ ಇವತ್ತು ರಾತ್ರಿ ಉದ್ದಕ್ಕೂ ಈ ಸ್ಪರ್ಧಾಕೂಟ ಇಲ್ಲಿ ನಡೀಲಿಕ್ಕಿದೆ. ಅದರ ಮುಖಾಂತರ ಈ ಕರಾವಳಿಯ, ಈ ತುಳುನಾಡಿನ ಈ ಕಲೆಗೆ ಭಾಳ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿದ ಚಿಂತನೆಯೊಂದಿಗೆ ಇನ್ನು ಮುಂದೆ ಕೂಡ ಸಂಸದರ ಮಾರ್ಗದರ್ಶನದಲ್ಲಿ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ 10 ಹಲವು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ. ಕುಡ್ಲ ಪಿಲಿಪರ್ಬ 2022 ಪೊಳಲಿ ಟೈಗರ್ಸ್ ಟೀಮ್ 1ನೇ ಸ್ಥಾನ, ಕಾಳಿ ಚರಣ್ ಫ್ರೆಂಡ್ಸ್ ನ್ಯಾಷನಲ್ ಬೋಳೂರು 2ನೇ ಸ್ಥಾನ, ನಂದಿಗುಡ್ಡೆ ಫ್ರೆಂಡ್ಸ್ ಪಿಲಿ ಬಾಬುಗುಡ್ಡೆ 3ನೇ ಸ್ಥಾನ ಗೆದ್ದದಂಡ ಮುಗಿತಲಲ್ಲಿ ಶ್ರೀನಾಮ್ಲಿನ್ ಪಟ್ಟಿಯರು. ಯುವ ಕಾಂಗ್ರೆಸ್ ನಾಯಕಿ ಮಿಥುನ್ ರೈ ಕುಡ್ಲಡ್ ಪಿಲಿನಲಿಕೆ ಪಂತ ನಡಪಾಯಿ ಬೊಕ್ಕ ಬಿರ್ವೇರ್ ಕುಡ್ಲದ ನಿಲೆಟ್ಲ ಪಂತ ನಡತಿತ್ತಂಡ ಐಡ್ದು ಬೊಕ್ಕ ಈ ಸರ್ತಿ ಬಿಜೆಪಿ ನಾಯಕರ ಕುಡ್ಲದ ಪಿಲಿಪರ್ಬ ಅಂದು ಪಿಲಿನಲಿಕೆದ ಪಂತ ಸುರು ಮಲ್ದೇರ. ರಾಜ್ಯ ಬಿಜೆಪಿ ಗುರ್ಕಾರ್ಯರ್ ಬೊಕ್ಕ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಮಾರ್ಗದರ್ಶನೋಡು ಶಾಸಕರು ವೇದವ್ಯಾಸ ಕಾಮತ್ ತುಂಬಾಳ್ತೆಡ್ ಕುಡ್ಲದ ನೆಹರು ಮೈದಾನೋಡ್ ನಡತಿನ ಪಿಲಿಪರ್ಬೊಡು ಪಿಲಿ ಎಸಲಿನ ಪದ್ರಾಡು ಕೂಟದಕ್ಕೂ ಪಾಲ್ದೆತ್ತೊಂಡ್ಯರ. 5,000 ಜನ ಒಟ್ಟು ಪಂತ ತೂಪುನಂಚ ವ್ಯವಸ್ಥೆ ಮಲ್ತದಿತ್ತೆರ. ಆತ ಸೀಟ್ ಭರ್ತಿಯಾದ ಜನ ಗ್ಯಾಲರಿದ ಪಿರವಡ್ಲ ಎಕ್ಕಲ್ದು ತೂಪುನಂಚ ಕುಡ್ಲ ಪಿಲಿಪರ್ಬ 3 ಬತ್ತಂಡ. ಪೊಳಲಿ ಟೈಗರ್ಸ್ ಟೀಮ್ ಪಿಲಿಪರ್ಬ ಪಂತಡು 1ನೇ ಸ್ಥಾನ ಪಡೆದು ಇನಾಮು ಗೆಂದಂಡ್. ಕಾಳಿ ಚರಣ್ ಫ್ರೆಂಡ್ಸ್ ನ್ಯಾಷನಲ್ ಬೋಳೂರು 2ನೇ ಇನಾಮು ಗೆಂದಂಡ್. ನಂದಿಗುಡ್ಡೆ ಫ್ರೆಂಡ್ಸ್ ಪಿಲಿಬಾಬುಗುಡ್ಡೆ 3ನೇ ಸ್ಥಾನ ಗೆಂದಂಡ್. ಬಿನ್ನೇರ್ನ ಒಟ್ಟು ಸಿರಿಗಿಡ ಪಾಲಿಕೆ ಸದಸ್ಯರ ನಾಯಕಿರ್ಬಕ ಮೇಯರ್ ಜಯಾನಂದ ಅಂಚನ್, ಪಂಥದ ದುಂಬಾಳ್ತ ವಹಿಸಿದ ವೇದವ್ಯಾಸ ಕಾಮತ್, ನಳಿನ್ ಕುಮಾರ್ ಕಟೀಲ್, ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಗುರ್ಕಾರ್ಯರ ದಿವಾಕರ ಪಾಂಡೀಶ್ವರ ಇತ್ತದ ಪಂತೊಡು ಗೆಂದಿನಕ್ಲೆಗೆ ಇನಾಮ್ಲೆನ್ ಪಟ್ಟದ ಮರ್ಯಾದೆ ಮಲ್ತೆರ.
ಆ ನಿಖಲ್ನ ವಿಸಿಲ್ ಇತ್ತೆ, ವಿಸಿಲ್ ಬರೋಡು ವಿಸಿಲ್. ಸುರುತ್ತ ಇನಾಮನು ಗೆದ್ದಿದ್ದೀರಿ. ಪಿಲಿ ಪರ್ಬ ಇತ್ತ ವೇದಿಕೆಡು ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ನಿಲೆಟ್ ನಡತೊಂದುಪ್ಪುನ ಮಾರ್ನಿಮಿ ಬೊಕ್ಕ ಕುಡ್ಲಾದ ಸರಡು ಐತಾರ ಮಾರ್ನಿಮಿದ 7ನೇ ಪೂಜೆ ನಡಪಾಯರ. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ವಿ ಸುನೀಲ್ ಕುಮಾರ್ ಭೇಟಿ ಕೊಡ್ದಿತ್ತೇರ. ಮಾರ್ನಿಮಿದ ಉಚ್ಚೇಬಕ ಮಂಗಳೂರು ದಸರಾ ನಡತೊಂದುಪ್ಪುನ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಐತಾರ 7ನೇ ದಿನದ ಮಾರ್ನಿಮಿ ಪೂಜೆ ನಡತಂಡ. ನವದುರ್ಗೆಲೆಡು ಐತಾರ ಕಾಳರಾತ್ರಿನ ದಿನ ಆದಿತ್ತಂಡ. ಕೇಂದ್ರದ ದುಂಬುದ ಮಂತ್ರಿ ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ವಿ ಜನಾರ್ದನ ಪೂಜಾರ್ಲು ನಿಚ್ಚಲ ದಸರಾ ಉಚ್ಚೆ ಹಿಡಿತದ ಮಾರ್ಗದರ್ಶನ ಕೊರೊಂದುಲ್ಲೇರ. ರಾಜ್ಯದ ಇಂಧನ ಕನ್ನಡ ಬಕ ಸಂಸ್ಕೃತಿ ಇಲಾಖೆದ ಮಂತ್ರಿ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿಲಾದುಪ್ಪುನ ವಿ ಸುನೀಲ್ ಕುಮಾರ್ ಭೇಟಿ ಕೊಡ್ದು ಶ್ರೀ ಗೋಕರ್ಣನಾಥ ಅನ್ನಪೂರ್ಣೇಶ್ವರಿ ನವದುರ್ಗೆ ಶಾರದಾಂಬ್ಯನ ಇಂಬು ನಟ್ಟೊಂಡೆರ. ಕ್ಷೇತ್ರದ ಲೆಕ್ಕಡು ಆಡಳಿತ ಮಂಡಳಿ ಗುರುಕಾರ್ಯರು ಎಚ್.ಎಸ್. ಸಾಯಿರಾಮ್ ಮಂತ್ರಿಯರಿಗೆ ಮರ್ಯಾದೆ ಮಲ್ತ್ಯರ. ಶ್ರೀಮತಿ ಉರ್ಮಿಳಾ ರಮೇಶ್ ಕುಮಾರ್, ಮಾಧವ ಸುವರ್ಣ, ಆರ್ ಪದ್ಮರಾಜ್, ದೇವೇಂದ್ರ ಪೂಜಾರಿ, ಹರಿಕೃಷ್ಣ ಬಂಟ್ವಾಳ, ಡಾಕ್ಟರ್ ಬಿ.ಜಿ. ಸುವರ್ಣ, ರವಿಶಂಕರ ಮೇಜರ್ ಇಂಚ ಆಡಳಿತ ಬೊಕ್ಕ ಅಭಿವೃದ್ಧಿ ಸಮಿತಿದಕ್ಕಲು ಒಟ್ಟುಗಿತ್ಯರ. ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೆ ಪುಷ್ಪಾಲಂಕಾರ ಮಹಾಪೂಜೆ ಕರೆತದ ರಾತ್ರಿದ ಉಚ್ಚಯ ಬಲಿ ನಡತಂಡ. ಮಂಗಳೂರಿನ ಕುದ್ರೋಳಿಯ ದಸರಾ ಗೌರವಾನ್ವಿತ ಜನಾರ್ದನ್ ಪೂಜಾರಿಗಳ ವಿಶೇಷವಾದಂತಹ ಪ್ರಯತ್ನ ಮತ್ತು ಅವರ ಇಡೀ ತಂಡದ ಸಂಘಟಿತ ಪ್ರಯತ್ನದ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನ ಇವತ್ತು ಆಕರ್ಷಿತರಾಗಿ ದಸರಾ ಉತ್ಸವಕ್ಕೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಉತ್ಸವದ ಸಂದರ್ಭದಲ್ಲಿ ನಮ್ಮ ಮನಸ್ಸಿನೊಳಗಿರುವಂತಹ ಎಲ್ಲ ಕೆಟ್ಟ ಅಂಶಗಳು ಕೂಡ ದೂರ ಆಗಿ ಸಮಾಜಕ್ಕೆ ಕಂಟಕ ಆಗಿರುವಂತಹ ಹತ್ತಾರು ಸಂಗತಿಗಳು ದೂರ ಆಗಿ ಆ ತಾಯಿಯ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ. ಕೊರೋನಾದ ಬಳಿಕ ಇವತ್ತು ಅತ್ಯಂತ ಸಂಭ್ರಮದ ವಾತಾವರಣ ಇಡೀ ಸಮಾಜದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಕುದ್ರೋಳಿ ಈ ನವರಾತ್ರಿ ಉತ್ಸವ ನಾಡಿನಾದ್ಯಂತ ನಡೀತಾ ಇರುವಂತಹ ಈ ಉತ್ಸವ ಸಮಾಜಕ್ಕೆ ಒಳಿತನ್ನು ಮಾಡಲಿ. ಟೊಯೋಟಾ ಕಂಪನಿದ ಹೊಸ ಕಾರು ಟೊಯೋಟಾ ಅರ್ಬನ್ ಕ್ರೂಸರ್ ಹೈ ರೈಡರ್ ಪುತ್ತೂರದ ಕೇಬಳು ವೃತ್ತದ ಕೈತಲುಪ್ಪುನ ಯುನೈಟೆಡ್ ಟೊಯೋಟಾ ಶೋರೂಮ್ಡು ಬಿಡುಗಡೆ ಮಲ್ದೇರ. ಪುತ್ತೂರು ಜಿಎಲ್ ಆಚಾರ್ಯ ಜುವೆಲರ್ಸ್ದ ಯಜಮಾನ್ಯರು ಬಲರಾಮ ಆಚಾರ್ಯರು ಹೊಸ ಕಾರನ್ನು ಬಿಡುಗಡೆ ಮಲ್ತೇರ. ಟೊಯೋಟಾ ಕಂಪನಿದ ಹೊಸ ಕಾರು ಟೊಯೋಟಾ ಅರ್ಬನ್ ಕ್ರೂಸರ್ ಹೈ ರೈಡರ್ ಪುತ್ತೂರದ ಕೇಬಳು ವೃತ್ತದ ಕೈತಲುಪ್ಪುನ ಯುನೈಟೆಡ್ ಟೊಯೋಟಾ ಶೋರೂಮ್ಡು ಬಿಡುಗಡೆ ಅಂಡ್. ಪುತ್ತೂರದ ಜಿಎಲ್ ಆಚಾರ್ಯ ಜುವೆಲರ್ಸ್ದ ಯಜಮಾನ್ಯರು ಬಲರಾಮ ಆಚಾರ್ಯ ಹೊಸ ಕಾರನ್ನು ಬಿಡುಗಡೆ ಮಲ್ತೇರ. ಯುನೈಟೆಡ್ ಟೊಯೋಟಾ ಸಂಸ್ಥೆದ ಡೀಲರ್ ಪ್ರಿನ್ಸಿಪಾಲ್ ಆರೂರು ರಾಮಗೋಪಾಲರಾವ್ ಬೊಕ್ಕ ಸಿಇಒ ರಮೇಶ್ ಪ್ರಭು ಮಲ್ಲಪಿನರಾದ ಪಾಲ್ದೊಂಡೆರ. ಪ್ರಭಾಕರ ರಾವ್, ಗಣೇಶ್ ರಾವ್ ಈ ಪೊರ್ತುಡಿತ್ತೆರ. ಪುತ್ತೂರುಡು ಶಾಖೆ ಸುರು ಮಲ್ತದಿನ ಟೊಯೋಟಾ ಕಂಪನಿದ ಗಾಡಿಲು ಪುತ್ತೂರುಡ್ಲ ತಿಕ್ಕುನಂಚ ಮಲ್ತದಿರ. ಪುತ್ತೂರುಡು ಸಂಸ್ಥೆ ಬುಲೆಯರೆ ಎಡ್ಡೆ ಅವಕಾಶವನ್ನದು ಪಣ್ಣಿನ ಬಲರಾಮ ಆಚಾರ್ಯರು ಸಂಸ್ಥೆಗೆ ಎಡ್ಡೆ ಬುಬೇಕೇರ. ಪುತ್ತೂರಿಗೆ ಈ ಏನು ಮಾರಾಟ ಮತ್ತು ಸೇವೆ ವೆಹಿಕಲ್ ಇದು ಇನ್ನೂ ಹತ್ತಿರ ಆಯಿತು, ಸ್ವಲ್ಪ ಅನುಕೂಲ ಆಯಿತು ಅಂತೇಳಿ. ಅದರೊಟ್ಟಿಗೆ ಹೊಸ ಪ್ರಾಡಕ್ಟ್ ಲಾಂಚ್ ಇದೆಲ್ಲ ಫಸ್ಟ್ ಹ್ಯಾಂಡ್ ಇಲ್ಲಿ ನೋಡಲಿಕ್ಕೆ ಸಿಕ್ಕಿದಾಗ, ಈಗ ಫಾರ್ ಎಕ್ಸಾಂಪಲ್ ಇವತ್ತು ಹೈ ರೈಡರ್ ಅಂತ ಹೇಳುವ ಇದನ್ನು ಅರ್ಬನ್ ಕ್ರೂಸರ್ ಹೈ ರೈಡರ್ ಅಂತೇಳಿ ಇದರ ಬಗ್ಗೆ ಇದರ ವಿಶೇಷತೆ ಏನಂತ ಹೇಳಿದರೆ ಇದು ಹೈಬ್ರಿಡ್ ವೆಹಿಕಲ್, ಬ್ಯಾಟ್ರಿ ಮತ್ತು ಪೆಟ್ರೋಲ್ನ ಒಟ್ಟಿಗೆ ಮಿಶ್ರಿತ ಒಂದು ಇದರಲ್ಲಿ ಆಗುವಂಥದ್ದು, ಹೈ ಮೈಲೇಜ್ ಕೊಡುವಂಥದ್ದು. ಇದೆಲ್ಲ ನಿಮಗೆ ಇಲ್ಲಿ ಲೋಕಲ್ ಡೀಲರ್ ಇದ್ದಾಗ ಇಲ್ಲಿ ಜನರಿಗೆ ಪರಿಚಯ ಆಗುವಂಥದ್ದು ಸುಲಭ ಆಗ್ತದೆ. ಹಾಗಾಗಿ ಅದನ್ನು ಅವರು ಒಳ್ಳೆ ಮನಸ್ಸು ಮಾಡಿ ಪುತ್ತೂರಿಗೆ ತಂದಿದ್ದಾರೆ ಅವರ ಸೇವೆಯನ್ನು.
ಹಾಗಾಗಿ ಇದರಲ್ಲಿ ಕಂಪನಿಗೂ ಕೂಡ ಬೆನಿಫಿಟ್ ಇದೆ, ಇಲ್ಲಿಯ ಜನತೆಗೂ ಕೂಡ ಬೆನಿಫಿಟ್ ಇದೆ. ಎಲ್ರಿಗೂ ಇದು ವಿನ್ ವಿನ್ ಸಿಚುವೇಶನ್ ಅಂತ ಹೇಳ್ತಾರೆ. ಹಾಗೆ ಸಂಸ್ಥೆದ ಸಿಇಒ ರಮೇಶ್ ಪ್ರಭು ಪಾತ್ರೆಡ್ದು ಮುಲ್ಪದ ಗಿರಾಕಿಲು 75 ಕಿಲೋಮೀಟರ್ ದೂರದ ಕುಡ್ಲಗ ಪೋಡಿತ್ತಡು. ಪೋದು ಬರಿಯರೆ 150 ಕಿಲೋಮೀಟರ್ ದೂರ ಆಪುಂಡು. ಮುಲ್ಪ ಸೇಲ್ಸ್ ಸರ್ವಿಸ್ ಬಾಡಿ ಶೋ ಸೌಕರ್ಯ ಎಕ್ಸ್ಚೇಂಜ್ ಸವಲತ್ತುಲುಂಡು. ನೆಡ್ದು ಪುತ್ತೂರು ಬೊಕ್ಕ ಸುತ್ತಮುತ್ತಲ್ದ ಇತ್ತೆ ಉಪ್ಪುನ ಬೊಕ್ಕ ಹೊಸ ಗಿರಾಕಿಲೆಗೆ ಸೇವೆ ಒದಗಾವಲೆಂದು ಪಂಡಿರ. ಯುನೈಟೆಡ್ ಟೊಯೋಟಾದಿಂದ ನಾವು ಸುಮಾರು ವರ್ಷದಿಂದ ಪುತ್ತೂರಲ್ಲಿ ಓಪನ್ ಮಾಡಬೇಕು ಅಂತ ಆಸೆ ಇತ್ತು. ಈಗ ಈ ಹೊಸ ಪ್ರಾಡಕ್ಟ್ ಬಂದದ್ರಿಂದ ಈ ಜಾಗದಲ್ಲಿ ನಾವು ಓಪನ್ ಮಾಡಿ ಸಾಧಾರಣ 12,000 ಸ್ಕ್ವೇರ್ ಫೀಟ್ ಇದು ವರ್ಕ್ಶಾಪ್ ಓಪನ್ ಮಾಡಿದ್ದೇವೆ ಪುತ್ತೂರಿನ ಜನರಿಗೆ ಸರ್ವಿಸ್ ಕೊಡಲಿಕ್ಕೆ. ಸೊ ಅದಕ್ಕೆ ತುಂಬ ಧನ್ಯವಾದಗಳು ಕಸ್ಟಮರ್ಸಿಗೆ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ಪ್ಲಸ್ ಇವತ್ತು ನಾವು ಅರ್ಬನ್ ಕ್ರೂಸರ್ ಹೈ ರೈಡರ್ ಅಂತ ವೆಹಿಕಲನ್ನು ಲಾಂಚ್ ಮಾಡಿದ್ದೇವೆ. ಇಟ್ ಈಸ್ ಅ ಹೈಬ್ರಿಡ್ ಸೆಲ್ಫ್ ಚಾರ್ಜಿಂಗ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್. ಇದರಿಂದಾಗಿ ನಿಮಗೆ ಎಲೆಕ್ಟ್ರಿಕ್ ಮೋಟರ್ ಹಾಗೂ ಗ್ಯಾಸೋಲಿನ್ ಎಂಜಿನ್ ಸ್ವಿಚ್ ಆಗ್ತಾ ಇರ್ತದೆ. ಅದರಿಂದಾಗಿ ನಿಮಗೆ ಜಾಸ್ತಿ ಮೈಲೇಜು ಸಿಗ್ತದೆ ಆ್ಯಂಡ್ ಕನ್ವೀನಿಯನ್ಸು ಸಿಗ್ತದೆ. ಸೊ ಇದನ್ನು ಇವತ್ತು ನಾವು ಪುತ್ತೂರು ಮಾರ್ಕೆಟಿಗೆ ಬಿಡುಗಡೆ ಮಾಡಿದ್ದೇವೆ. ಈ ಫೆಸಿಲಿಟಿನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಇರುವ ರೀಸನ್ ಅಂದರೆ ಇಲ್ಲಿರುವ ನಮ್ಮ ಕಸ್ಟಮರ್ ಆಲ್ಮೋಸ್ಟ್ 70-75 ಕಿಲೋಮೀಟರ್ಸ್ ಅಂದರೆ ಹತ್ರ 150 ಕಿಲೋಮೀಟರ್ ತನಕ ಅವ್ರಿಗೆ ಅಪ್ ಆ್ಯಂಡ್ ಡೌನ್ ಮಾಡಬೇಕಿತ್ತು ಒಂದು ಗಾಡಿ ಸರ್ವಿಸ್ ಆಗಬೇಕಂತಾದರೆ. ಇವೊಂದು ನಮ್ಮದು ರೋಡ್ ಸೈಡ್ ಅಸಿಸ್ಟೆನ್ಸ್ ಅಥವಾ ಅವ್ರ ಮನೆಗೆ ಬಂದು ಸರ್ವಿಸ್ ಮಾಡೋ ಫೆಸಿಲಿಟಿ ಇದ್ರೂ ಕೂಡ ಎಲ್ಲ ಥರದ ಸೇವೆಗಳನ್ನು ನಮಗೆ ಅಲ್ಲಿ ಅವ್ರ ಮನೆ ಬಾಗಿಲಿಗೆ ಅಥವಾ ಒಂದು ಕಾಮನ್ ಪ್ಲೇಸಲ್ಲಿ ಕೊಡ್ಲಿಕ್ಕೆ ಆಗ್ತಿರಲಿಲ್ಲ. ಅದರಿಂದಾಗಿ ಈ ಫೆಸಿಲಿಟಿನ ಸ್ಟಾರ್ಟ್ ಮಾಡಿದ್ವಿ. ಈ ಫೆಸಿಲಿಟಿ ನಮಗೆ ಇಲ್ಲಿ ಸೇಲ್ಸ್ ಸರ್ವಿಸ್ ಮತ್ತು ಬಾಡಿ ಶಾಪ್ ಮತ್ತು ಎಕ್ಸ್ಚೇಂಜ್ ಅಂದರೆ ಯೂಟ್ರಸ್ಟ್ ಅಂತ ನಾವು ಡಿಪಾರ್ಟ್ಮೆಂಟ್ ಏನು ಕರೀತೇವೆ ಅದು ಕೂಡ ಇಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಪುತ್ತೂರಿನ ಮಾರ್ಕೆಟಿಗೆ ನಾವು ಕ್ಯಾಪ್ಚರ್ ಅಂದರೆ ಇಲ್ಲಿರುವ ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ ಇರ್ಬೋದು ಅಥವಾ ಹೊಸ ಕಸ್ಟಮರ್ ಯಾರು ನಮ್ಮ ಹತ್ರ ಪರ್ಚೇಸ್ ಮಾಡಲಿಕ್ಕೆ ಬರ್ತಿದ್ದಾರೆ ಅಥವಾ ಯಾರು ವೆಹಿಕಲ್ಗಳನ್ನು ನೋಡಲಿಕ್ಕೆ ಬರ್ತಿದ್ದಾರೆ. ಸೊ ಒಂದು ರೂಫಲ್ಲಿ ಅವರಿಗೆ ಇನ್ಶೂರೆನ್ಸ್, ಫೈನಾನ್ಸ್ ಮತ್ತು ಅವರ ಎಕ್ಸ್ಚೇಂಜ್ ಆಗಿ ಆ ಒಂದು ಕಂಪ್ಲೀಟ್ ಪ್ರೋಸೆಸ್ ಏನಿದೆ ಸೇಲ್ಸ್ ಅದನ್ನು ಹ್ಯಾಸಲ್ ಫ್ರೀ ಸ್ಟೆಪ್ಪಿಗೆ ಮೂವ್ ಮಾಡಲಿಕ್ಕೆ ನಮ್ಮ ಉದ್ದೇಶ. ಇಲ್ಲಿ ಸಾಧಾರಣ 22 ಸ್ಟಾಫ್ಗಳು ಈಗಿನ ನಮ್ಮ ಸದ್ಯದ ರಿಕ್ವೈರ್ಮೆಂಟ್ ಬೇಸಿಸಲ್ಲಿ ಡೆಪ್ಯೂಟ್ ಆಗಿದ್ದಾರೆ. ಇದನ್ನು ಮ್ಯಾನೇಜರ್ ಮಾಡ್ತಾರೆ ಮತ್ತು ಅದರ ಕೆಳಗಡೆ 4 ಜನ ಟೀಮ್ ಲೀಡರ್ಸ್ ಅವರಿಗೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. 16,000 ಚದರಡಿ ಜಾಗಿಡ್ ವರ್ಕ್ಶಾಪ್ ಮಲ್ತದೇರ ಟೊಯೋಟಾ ಅರ್ಬನ್ ಕ್ರೂಸರ್ ಹೈ ರೈಡರ್ ಸೆಲ್ಫ್ ಚಾರ್ಜಿಂಗ್ ಹೈಬ್ರಿಡ್ ಎಲೆಕ್ಟ್ರಿಕಲ್ ಕಾರ್ ಎಲೆಕ್ಟ್ರಿಕ್ ಮೋಟರ್ ಬೊಕ್ಕ ಗ್ಯಾಸೋಲಿನ್ ಇಂಜಿನ್ ಸ್ವಿಚ್ ಆವಂದುಪ್ಪುಂಡು. ಇಂದಿರ್ದು ಹೆಚ್ಚ ಮೈಲೇಜ್ ಬೊಕ್ಕ ಕನ್ವೀನಿಯನ್ಸ್ ತಿಕ್ಕೊಂಡು ಬ್ಯಾಟರಿ ಬೊಕ್ಕ ಪೆಟ್ರೋಲ್ ಬೆರಕದ ಹೈ ಮೈಲೇಜ್ದ ಗಾಡಿ ಉಂದಾದುಂಡು. ಒಡಿಪು ಜಿಲ್ಲೆ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಉಚ್ಚಿಲ ದಸರಾ ನಡ್ತೊಂದಿತ್ತದ. ನವದುರ್ಗೆ ಬೊಕ್ಕ ಬರೋದಪ್ಪೆ ಸರಸ್ವತಿ ಶ್ರೀ ಶಾರದೆ ಅಂತುಯರೆ ಊರ ಪರ ಊರ್ಲಿನ ಭಕ್ತರು ಭೇಟಿ ಕೊರೊಂದಿತ್ತದ. ಮಾರ್ನಿಮಿತ 7ನೇ ದಿನ ಐತಾರಾಯ ನೀಡ್ದ ಅವರ ಭಾರಿ ಜನ ಭಕ್ತರು ಕ್ಷೇತ್ರ ಬೈದರು. ಒಡಿಪು ಜಿಲ್ಲೆ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಉಚ್ಚಿಲ ದಸರಾ ನಡ್ತೊಂದಿತ್ತದ. ನವದುರ್ಗೆ ಬೊಕ್ಕ ಬರೋದಪ್ಪೆ ಸರಸ್ವತಿ ಶ್ರೀ ಶಾರದೆಂತುಯರೆ ಊರು ಪರ ಊರ್ಲಿನ ಭಕ್ತರು ಭೇಟಿ ಕೊರೊಂದಿತ್ತದ. ಮಾರ್ನಿಮಿತ 7ನೇ ದಿನ ಐತಾರಾಯ ನೀಡ್ದ ಅವರ ಭಾರಿ ಜನ ಭಕ್ತರು ಕ್ಷೇತ್ರಗೂ ಬೈದೆರ. ದಸರಾ ಲೆಕ್ಕಡು ನಿಚ್ಚಲ ಚಂಡಿಕಾಯಾಗ ಸಾಮೂಹಿಕ ಕುಂಕುಮಾರ್ಚನೆ ಸೇವೆ, ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ, ಸಾಂಸ್ಕೃತಿಕ ಬೊಕ್ಕ ಧಾರ್ಮಿಕ ಕಾರ್ಯಕ್ರಮಗಳು ನಡತೊಂದುಂಡು. ಒಡಿಪು ಜಿಲ್ಲೆಡು ಒಂಜಿ ಅದ್ಭುತ ಸಾಧನೆ ಮಲ್ತಿನ ಮೊಗವೀರ ಸಮಾಜ ಅಶ್ಪ ವರ್ಷದುಂಬುದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನನು ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಡಾಕ್ಟರ್ ಜೆ ಶಂಕರ್ ಸಾರಥ್ಯೋಡು ದಕ್ಷಿಣ ಕನ್ನಡ ಜಿಲ್ಲಾ ಮೊಗವೀರ ಮಹಾಜನ ಸಂಘದ ನೆಲೆಟ್ ಪಿರ ಸಜ್ಜಡು ಕಟ್ಟದ ಲೋಕಮಟ್ಟುಗು ಪುದರ್ಕೊನೊಪನೆತ ಒಟ್ಟುಗು ಈ ವರ್ಷದ್ದು ಉಚ್ಚಿಲ ದಸರಾ ಸುರು ಮಲ್ತದ ತುಳುನಾಡ ಪೆರ್ಮೆಗೆ ಸಂದದಂಡ. ದೇವಸ್ಥಾನದ ಗುರ್ಕಾರ್ಯರು ವಾಸುದೇವ ಸಾಲ್ಯಾನ್, ದಕ್ಷಿಣ ಕನ್ನಡ ಜಿಲ್ಲಾ ಮೊಗವೀರ ಮಹಾಜನ ಸಂಘದ ಗುರ್ಕಾರ್ಯರು ಜಯಸಿ ಕೋಟ್ಯಾನ್, ಜೀರ್ಣೋತ್ತರ ಸಮಿತಿ ಮರ್ಯಾದೆ ಗುರ್ಕಾರ್ಯರು ಡಾಕ್ಟರ್ ಜಿ ಶಂಕರ್, ಗುರ್ಕಾರ್ಯರು ಗುಂಡು ಅಮೀನ್ ಬೊಕ್ಕ ಮಾತಾ ಪದಾಧಿಕಾರಿಗಳು ಸದಸ್ಯರು ಮೇತಡ್ ಪಾಲ್ದಿತ್ತೊಂದು ಉಚ್ಚಿಲ ದಸರಾ ನಡ್ತೊಂದುಂಡು. ಪದ್ಮಮುಖ್ಯೈ ನಮಃ. ಕಾಲೇ ವರ್ಷದವರ್ಜನ್ಯ ಪ್ರಥಮೇ ಸಸ್ಯಜಾಲಿನಿ ದೇಶೋಜಂ ಕೋಬರೀತ ಸಜ್ಜನಾ. ಕುಡ್ಲ
ಕುಟ್ಲದ ಕಾಸ್ಟ್ರೀಟ್ ಶ್ರೀ ವೆಂಕಟರಮಣ ದೇವಸ್ಥಾನದ ಆಚಾರ್ಯ ಮಠದ ನಿಲೆಟ್ ನಡತೊಂದುಪ್ಪುನ ಮಂಗಳೂರು ಶಾರದೋತ್ಸವ ಶತಮಾನೋತ್ಸವದ ಆಚರಣೆಡ್ 7ನೇ ದಿನ ಐತಾರ ಮಧ್ಯಾಹ್ನ 5 ದಿನದ ಸಹಸ್ರ ಚಂಡಿಕಾಯಾಗ ಮುಗಿತಲಾಂಡ್ ಬಯ್ಯಗ್ ಧಾರ್ಮಿಕ ಸಭೆ ನಡೆತಂಡು. ಕುಟ್ಲದ ಕಾಸ್ಟ್ರೀಟ್ ಶ್ರೀ ವೆಂಕಟರಮಣ ದೇವಸ್ಥಾನದ ಆಚಾರ್ಯ ಮಠದ ನಿಲೆಟ್ ನಡತೊಂದುಪ್ಪುನ ಮಂಗಳೂರು ಶಾರದೋತ್ಸವ ಶತಮಾನೋತ್ಸವದ ಆಚರಣೆಡ್ 7ನೇ ದಿನ ಐತಾರ ಸಹಸ್ರ ಚಂಡಿಕಾಯಾಗ ಮುಗಿತಲಾಂಡ್ ಲೋಕ ಕಂಟಕ ದೂರ ಆಯರೆ ಲೋಕಡುಂಡಾಯನ ಸೀಕ ಸಂಕಟ ಬೊಡ್ಚಾಂತ್ಯಾನಾಚಾರ ದೂರ ಮಲ್ಪರೆ ಸ್ಥಿರವಾಯಿನ ಸಂಪತ್ತು ಒದಗದು ಬರಿಯರೆಗಾದ ಒಂಜಿ ಸಾರ ಚಂಡಿಕಾ ಪಾರಾಯಣ ಬೊಕ್ಕ ಹೋಮಲಿನ ಮಲ್ತನ ನಮ್ಮ ವಿಶೇಷವಾದ ಬಯಕಿದಿನೋ ಮಾತ ಪರಿಪೂರ್ಣ ಆಪುಣ ಪನ್ಪನ ವಿಶ್ವಾಸುಡು 5 ದಿನ ನಡಪಾವೊಂದು ಬತ್ತಿನ ಸಹಸ್ರ ಚಂಡಿಕಾಯಾಗುನು ಕಾಶಿಮಠದ ಶ್ರೀಮದ್ ಸಂಯಮೀದ್ರ ತೀರ್ಥ ಸ್ವಾಮೀಜಿಯರು ಪೂರ್ಣಾಹುತಿ ಮಲ್ತದ ಪೂಜೆ ಕರಿತೇರ. ಊರು ಪರ ಊರ್ಲಿನ ಭಾರಿ ಜನ ಭಕ್ತರು ಪಾಲ್ದಿತ್ತೊಂದು ಬರುವುದಪ್ಪೆ ಸರಸ್ವತಿನ ಇಂಬು ನಟ್ಟುಂಡೆರ. ಮಧ್ಯಾಹ್ನ ಭಕ್ತರಿಗೆ ಮಹಾನ್ ಉಪಪ್ರಸಾದ ಸೇವೆ ಅಟಣೆ ಆದಿತ್ತಂಡು. ಬೈಯಾಗ ಡಾಕ್ಟರ್ ರಮೇಶ್ ಪೈ ಕರಿದು ಪೋಯಿನ ಗುಡ್ಪಿ ಶ್ರೀನಿವಾಸ ಶೆಣೈರನ ನೆಂಪು ಮಂತನ್ನ ಒಟ್ಟುಗು ಸಭಾಲೇಸ ಸುರುವಾಂಡ ದಾಮೋದರ ಶೆಣೈ ಎತ್ಕೊಂಡಿರ ಮಲ್ಲ ಪಿನ್ನಿರ ಚಾರ್ಟೆಡ್ ಅಕೌಂಟೆಂಟ್ ಎಸ್ ಕಾಮತ್ ಪಾತಿಡ್ದ ಜನಕ್ಲಿನ ಒಟ್ಟು ಸೇರಾಯರ 100 ವರ್ಷ ದುಂಬು ಆಚಾರ್ಯ ಮಠ ಒಂಜಿ ಕ್ರಾಂತಿಕಾರಕ ಪಜ್ಜದಿಂದ ಅಪಗ ಕುಡ್ಲಡ್ 40,000 ಜನ ಒಪ್ಪ್ಯರಾತೆ ಮಹಮಾಯಿ ದೇವಸ್ಥಾನಡು ಕಲಾವರ್ಧಕ ಸಂಘ 1921 1922 ಸ್ಕೂಲ್ ಬುಕ್ ಆಫ್ ಕಂಪನಿ ಒಂದು ಮಾತ ಶುರುವಾದ 100 ವರ್ಷಕ್ಕರಿಂದ ಮಾತರಿಕ್ಲ ಬರವು ಕೊರ್ಪುನಾರು ಶಾರದಾಂಬೆ ಅಂಚಾದೆ ಬರವು ಕ್ಷೇತ್ರದ ನಮ್ಮ ಒಂಜನೆ ತಾನಡುಲ್ಲ ಅಂದು ಪಂಡಿರ. ಎಲ್ಲರಿಗೆ ವಿದ್ಯೆ ಕೊಡುವಂಥ ದೇವಿ ನಮ್ಮ ಶಾರದಾಂಬೆ. ಈ ಸಾನ್ನಿಧ್ಯಲ್ಲೇ ಈ ಸ್ಕೂಲ್ ಬುಕ್ ಕಂಪನಿ ಕೂಡ 1922ರಲ್ಲಿ ಶುರುವಾಗಿತ್ತು. ಆಗ ಗೂಗಲ್ ಇರಲಿಲ್ಲ, ಏನಿರಲಿಲ್ಲ, ಜನರಿಗೆ ಮುಂದೆ ಬರಬೇಕಾದ್ರೆ ಓದಬೇಕು. ಸೊ ಅಂಥ ಸಮಯದಲ್ಲಿ ಎಲ್ಲರಿಗೆ ವಿದ್ಯೆ ಬುದ್ಧಿ ಸಿಗಬೇಕಂತ ಪ್ರಾರ್ಥಿಸುತ್ತಾ 100 ವರ್ಷ ನಡೆಸಿ ಬಂದು ಇವತ್ತು ನೀವೆಲ್ಲರೂ ನೋಡಿದರೆ ದಕ್ಷಿಣ ಕನ್ನಡ ಎಲ್ಲಿ ಮುಟ್ಟಿದೆ, ನಮ್ಮ ಮಕ್ಕಳು ಎಲ್ಲಿ ಮುಟ್ಟಿದ್ದಾರೆ. ಇವತ್ತು ನಾವು ಮೊದಲನೇ ಸ್ಥಾನದಲ್ಲಿದ್ದೇವೆ ಆ್ಯಸ್ ಫಾರ್ ಆಸ್ ಎಜುಕೇಷನ್ ಇಸ್ ಕನ್ಸರ್ನ್. ಸೊ ಈ ದೇವಿಯನ್ನು ಪ್ರಾರ್ಥಿಸಿ ಬಂದವರಿಗೆ ಕೂಡ ಅವರ ಆಶೀರ್ವಾದ ಸಿಕ್ಕಿದೆ. RSS ನಾಯಕರ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಪಾತಿರ್ದ ಹಿಂದುಲಿನ ಇಲ್ಲಡ ರಾಮಾಯಣ ಮಹಾಭಾರತ ಪುರಾಣ ಓದುವೆರ ಹಿರಿಯರು ಓದಿಯರಲ್ಲ ಯಾರು ಧರ್ಮ ಪ್ರಧಾನ ವ್ಯವಸ್ಥೆಯನ್ನ ಮಡವುಂಡ ಒಂದು ಪೋಡಿಯಡಾಯಿನ ಸಂಗತಿ ಲೋಕದ ಮಿತ್ತ ಆಕ್ರಮಣ ಮಲ್ಪನ ನನೊಂಜಿ ಪೀಳಿಗೆ ಒಂದುಲ ಪೋಡಿಯಡಾಯಿನ ವಿಚಾರ ನಮ್ಮಡ ವರ್ಷ ಇಡೀ ಪರ್ಬ ಉಚ್ಚೆ ಉಂಡು ಇತ್ತೆ 140 ಕೋಟಿ ಜನತಾತೆ 140 ಕೋಟಿ ದೇವೆರ್ಲ ಉಲ್ಲೆರ ಒವ್ವೇ ದೇವೆರಾವಡು ಓಲೆ ಉಪ್ಪಾಡು ಏರ್ಲ ಓಲುಲ ಆರಾಧನೆ ಮಲ್ಪನ ವಿಶಿಷ್ಟ ಸಂಸ್ಕೃತಿ ನಮ್ಮ ಒಂದು ಆರ್ಪಂಡಿರ. ಭಾರತ ಅದಕ್ಕೆ ತಾಯಿಯಾಗಿ ನಿಂತುಕೊಳ್ಳುತ್ತಾ, ಭಾರತ ಅದು ರಾಮನ ರೂಪದಲ್ಲಿ ಎಲ್ರಿಗೂ ಸುಖ ಕೊಡ್ತೇನೆ ಅಂತ ಹೇಳುವಂಥ ಶಕ್ತಿಯ ರೂಪವನ್ನು ಪಡ್ಕೊಳ್ಳುತ್ತಾ, ಅದಕ್ಕೋಸ್ಕರ ಹಿಂದೂ ಸಮಾಜ ಒಂದಾಗಬೇಕಾದ್ದು. ಹಿಂದೂ ಸಮಾಜ ಒಟ್ಟಾಗಿ ಒಂದಾಗಿ ಒಂದು ದೊಡ್ಡ ಶಕ್ತಿಯ ರೂಪದಲ್ಲಿ ಎದ್ದು ನಿಲ್ಲಬೇಕದು. ಈ ತಾಯಿನಾಡನ್ನು ಉಳಿಸಿಕೊಳ್ಬೇಕು. ಕಳ್ಕೊಂಡಿದ್ದೇವೆ 47ರಲ್ಲಿ. ಈಗ ಒಂದಷ್ಟು ಜನ ಆ ತುಂಡು ಮಾಡಿದವರೇ ಇವತ್ತು ಜೋಡಿಸಲಿಕ್ಕೆ ಹೊರಟಿದ್ದಾರೆ ಇಡೀ ದೇಶದಾದ್ಯಂತ. ನಾನು ಜೋಡೋ ಅಂತ ಹೇಳುವ ಹೆಸರಿನಲ್ಲಿ ಸೇರ್ಲಿಕ್ಕೆ ಹೋಗಿದ್ದಾರೆ. ಮತ್ತೆ ಭಾರತ ತುಂಡಾಗಬಾರ್ದು. ಇವತ್ತು ಕಳ್ಕೊಂಡಿರೋದನ್ನು ನಾವು ಮತ್ತೆ ಗಳಿಸುವಂಥ ಅಖಂಡ ಭಾರತದ ಸಂಕಲ್ಪದ ಜೊತೆಯಲ್ಲಿ ನಾವು ಮಾಡಬೇಕಾದಂಥ ಕೆಲಸ. ಅದಕ್ಕೋಸ್ಕರ ಅಖಂಡ ಭಾರತ ಆಗಬೇಕು. ಭಾರತವನ್ನು ಯಾವುದೇ ರೀತಿಯಲ್ಲಿ ನಾವು ಕಳ್ಕೊಳ್ಳದ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕಾದಂಥ ಕ್ಷಣಗಳು ಬಂದಿದೆ. ಶಾರದೋತ್ಸವಗೂ ಸೇವೆ ಸಂದಾಯನಕ್ಲೆಗ್ ಬೊಕ ಸಾಧಕರಿಗೆ ಈ ಪುರ್ತುಡು ತಮ್ಮನದ ಮರ್ಯಾದೆ ಮಲ್ತೆರ. UPSCL ಗುರ್ಕಾರ್ಯರ ಕಿಶೋರ್ ಆಳ್ವ, ಸ್ಕೂಲ್ ಬುಕ್ ಕಂಪನಿದ ಕೃಷ್ಣಾನಂದ ಭಂಡಾರಿ, V2 ಬ್ರ್ಯಾಂಡ್ದ ಅನಂತ ಕಾಮತ್, ಭದ್ರಾ ಗ್ಯಾಸ್ ಸಂಸ್ಥೆದ ಮಂಜುನಾಥ ಆಚಾರ್ಯ, ಉಪೇಂದ್ರ ಟ್ರೇಡಿಂಗ್ ಕಂಪನಿದ ವರದರಾಜ ಶೆಣೈ, ಉದ್ಯಮಿ ಅನಂತ ಶೆಣೈ ಬೊಕ ಮಾಧವರಾಯ ಎಫ್ಐ ಭಿನ್ನರಾದಿತ್ತರ. ಶಾರದೋತ್ಸವ ಶತಮಾನೋತ್ಸವ ಸಮಿತಿದ ಗುರ್ಕಾರ್ಯರ ಡಾಕ್ಟರ್ ಉಮಾನಂದ ಮಲ್ಯ ಬೊಕ ಪದಾಧಿಕಾರಲು ಪಾಲ್ದಿತ್ತೊಂಡೆರ.
ಮಾರ್ನಿಮಿ ಉಚ್ಚೇಡು ಮೂಲ ನಕ್ಷತ್ರದ ದಿನ ಬರೋದಪ್ಪೆ ಸರಸ್ವತಿನ ಆರಾಧನೆ ನಡಪುಂಡು ಕುಡ್ಲದ ಡೊಂಗರಕೇರಿ ವರ್ಕಾಡಿಲಿಂದ ಶ್ರೀ ಅರ್ಕ ಮಹಾಗಣಪತಿ ದೇವಸ್ಥಾನಡು ಶ್ರೀ ಅರ್ಕ ಮಹಾಗಣಪತಿ ಶಾರದಾ ಮಹೋತ್ಸವ ಸಮಿತಿದ ನಿಲೆಟ್ 48ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವ ಐತಾರ ಶುರುವಾತಂಡು. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ಇಂಚ ಬರವದಪ್ಪೆ ಸರಸ್ವತಿನ ಸುಗಿತದೆರ ವಿದ್ಯೆ ಬುದ್ಧಿ ಸಂಗೀತ ಸಾಹಿತ್ಯಲಿಗೆ ಅಧಿಪತಿ ಜಾವದೆ ಅದುಪ್ಪುನ ಸರಸ್ವತಿ ಬ್ರಹ್ಮನ ಕೈಪತ್ತಿನಾರ ಪ್ರಧಾನವೈನ ಪುದರ ಸರಸ್ವತಿ ಆದಿತ್ಯದ ಶಾರದೆ ವಾಗ್ದೇವಿ ವಾಗೀಶ್ವರಿ ವಾಣಿ ಇಂಚ ಬೇತೆ ಬೇತೆ ಪುದರ್ಲೆಡ್ ಆರಾಧನೆ ಮಲ್ತೊಂದು ಬೈದೆರ ಕುಡ್ಲದ ಡೊಂಗರಕೇರಿ ವರ್ಕಾಡಿಲಿಂದ ಶ್ರೀ ಅರ್ಕ ಮಹಾಗಣಪತಿ ದೇವಸ್ಥಾನಡು ಶ್ರೀ ಅರ್ಕ ಮಹಾಗಣಪತಿ ಶಾರದಾ ಮಹೋತ್ಸವ ಸಮಿತಿದ ನಿಲೆಟ್ 48ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವ ನಡೆತೊಂದುಂಡು. ಐತಾರ ಕಾಂಡೆ ಮೂಲ ನಕ್ಷತ್ರಡು ಶ್ರೀ ಶಾರದಾ ದೇವಿನ ಮೂರ್ತಿ ಪ್ರತಿಷ್ಠೆ ಮಲ್ತದ ಸುರುತ ಪೂಜೆ ಕರಿತದ ಸರಸ್ವತಿ ಹವನ ಸುರುವಾಂಡ್ ಮಧ್ಯಾಹ್ನ ಸರಸ್ವತಿ ಹೋಮದ ಪೂರ್ಣಾಹುತಿ ಮಹಾಪೂಜೆ ಬಕ ಸಮಾರಾಧನೆ ನಡೆತಂಡ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರ ಭಕ್ತರ್ ಪಾಲ್ದಿತ್ತೊಂದು ಶ್ರೀ ಸರಸ್ವತಿ ಶಾರದಾಂಬೆನ ಇಂಬು ನಟ್ಟೊಂಡೆರ ಸಮಿತಿ ಗುರುಕಾರ್ಯರ ರಾಮದಾಸ್ ಕಾಮತ್ ಕೋಶಾಧಿಕಾರಿ ದಯಾಕರ ಭಟ್ ಈ ಪೊರ್ತುಡು ನಮ್ಮ ಕುಡ್ಲ ಚಾನಲ್ದೊಟ್ಟಿಗೆ ಪಾತಿರ್ದು ಕರಿನ ರಡ್ಡ ವರ್ಷದ್ದು ಕೊರೋನಾ ಕಾರಣ ಕಾರ್ಯಕ್ರಮಲು ಅಡಿಕಬುಡ್ದಿತ್ತ ಈ ಸರ್ತಿಯಂಕ್ಲು ಬೇತೆ ಬೇತೆ ಕಾರ್ಯಕ್ರಮಲೇನ ಪಂತೊಲೆನ ಮಲ್ತದಾಂದು ಪಂಡೆರ. ಎರಡು ವರ್ಷಗಳ ಈ ಕೊರೋನಾ ನಂತರ ಈ ವರ್ಷ ವಿಶೇಷವಾಗಿ 5 ಸ್ಪರ್ಧೆಗಳನ್ನು ಆಯೋಜಿಸಿದ್ದೇವೆ. ಮುಂಚೆನೂ ಇತ್ತು, ಬಟ್ ಇದು 2 ವರ್ಷ ಕೊರೋನಾದಲ್ಲಿ ಈ ಸ್ಪರ್ಧೆಗಳು ನಡೀತಿರಲಿಲ್ಲ. ಸೊ ಈ ವರ್ಷ ಈಗ 3 ಸ್ಪರ್ಧೆಗಳು ಆಗಿವೆ. ಒಂದು ಚಿತ್ರಲೇಖನ ಸ್ಪರ್ಧೆ, ಒಂದು ರಂಗವಲ್ಲಿ ಸ್ಪರ್ಧೆ ಹಾಗೂ ಗೀತಾ ಕಂಠಪಾಠ ಸ್ಪರ್ಧೆ. ಇನ್ನು ಉಳಿದದ್ದು ಸಂಗೀತ ಸ್ಪರ್ಧೆ ಹಾಗೂ ಛದ್ಮವೇಷ ಸ್ಪರ್ಧೆಯು ಇನ್ನು ಮುಂದಿನ 2 ದಿನಗಳಲ್ಲಿ ನಡೆಯಲಿದೆ. ತದನಂತರ ಎಲ್ಲ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಲಿದೆ. ಅದ ನಂತರ 5 ತಾರೀಕಿಗೆ ಇಲ್ಲಿ ನಮ್ಮ ಶಾರದಾ ದೇವಿಯ ವಿಸರ್ಜನಾ ಪೂಜೆ ಬೆಳಿಗ್ಗೆ 11:30 ಗಂಟೆಗೆ, ತದನಂತರ ಸಂಜೆ 5:30ರಿಂದ ನಮ್ಮ ಶಾರದಾ ಮಾತೆಯ ಅಲಂಕಾರದ ವಿಗ್ರಹವನ್ನು ನಾವು ದರ್ಶನವನ್ನು ಮಾಡಬಹುದು. ತದನಂತರ 7 ಗಂಟೆಗೆ ಇಲ್ಲಿಂದ ದೇವಸ್ಥಾನದಿಂದ ನಮ್ಮ ಶೋಭಾಯಾತ್ರೆ ಹೊರಟು ಡೊಂಗರಕೇರಿ ಕಟ್ಟೆ, ತದನಂತರ ಬಸವನ ಗುಡಿ ವೆಂಕಟರಮಣ ದೇವಸ್ಥಾನಕ್ಕಾಗಿ ಬಂದು ಇಲ್ಲಿ ನಮ್ಮ ದೇವಸ್ಥಾನದ ಕೆರೆಯಲ್ಲಿ ವಿಸರ್ಜನೆ ನಡೆಯಲಿದೆ. ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಡು ಮಾರ್ನಿಮಿ ಉಚ್ಚಯದ ಪುರ್ತುಡು ಯಕ್ಷಕಲಾ ಪೊಳಲಿ ಎಂದೆತ 27ನೇ ವರ್ಷದ ಆಚರಣೆಲಿಕ್ಕುಡು ಪೊಳಲಿ ಯಕ್ಷೋತ್ಸವ 2022 ಪನ್ಪುನ ಕಾರ್ಯಕ್ರಮ ದಕ್ಷ ಯಜ್ಞ ಮಾನಿಷಾದ ಆಟ ಪೊಳಲಿ ಕ್ಷೇತ್ರದ ಅಂಗನೋಡ್ ನಡೆತಂಡು. ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಡು ಮಾರ್ನಿಮಿ ಉಚ್ಚಯದ ಪುರ್ತುಡು ಯಕ್ಷಕಲಾ ಪೊಳಲಿಯಿಂದ 27ನೇ ವರ್ಷದ ಆಚರಣೆಲಿಕ್ಕೊಡು ಪೊಳಲಿ ಯಕ್ಷೋತ್ಸವ 2022 ಪನ್ಪುನ ಕಾರ್ಯಕ್ರಮ ಪೊಳಲಿ ಕ್ಷೇತ್ರದ ಅಂಗನೋಡ್ ನಡೆತಂಡು. ದೇವಸ್ಥಾನಡು ಪೂಜೆ ಮಲ್ಪನ ಕೋಡಿಮಜ್ಜಲ ಅನಂತ ಪದ್ಮನಾಭ ಉಪಾಧ್ಯಾಯರ ತುಡಾರ್ ಪತ್ತದ ಕಾರ್ಯಕ್ರಮ ಉದಿಪನ ಮಲ್ತೆರ ಕರಿದುಪೋಯಿನ ಭಾಗವತರು ಬಲಿಪ ಪ್ರಸಾದ್ ಭಟ್, ಕರಿದುಪೋಯಿನ ಕಲಾವಿದರು ಮುಳಿಯಾಳಾರಿ ಭೀಮ ಭಟ್, ಬೆಳ್ಳಾರೆ ವಿಶ್ವನಾಥ ರೈ, ತೋಡಿಕಾನ ವಿಶ್ವನಾಥ ಗೌಡ ಮೊಕ್ಲೆನ ನೆಂಪು ಮಾಲ್ತೊಂದು ಆಟದ ಕಲಾವಿದರಿಗೆ ತಮ್ಮನ ಬುಕ್ಕ ಮರ್ಯಾದೆ ಅರ್ಪಣೆ ಅಂಡು.
ಹಿರೇಮಜಲ್ ಅನಂತ ಪದ್ಮನಾಭ ಉಪಾಧ್ಯಾಯರ ಪಾತ್ರದ ಯಕ್ಷಗಾನ ಕಲಾವಿದರನ ಬದುಕಡು ಉಪ್ಪುನ ಬೇನೆ ಬೇಜಾರ ಮಾತ ದೂರ ದೆಡ್ಡ ಬದುಕು ಸಾಗವನಂಚಾವಡ ಪುರಲ್ದಪ್ಪನ ಇಂಬು ಉಪ್ಪಡೊಂದು ಎಡ್ಡೆಪ್ಪು ಬಯಕೇರ. ಸನ್ಮಾನ ಎಂಬ ಶಬ್ದದ ಅರ್ಥ ಬಹಳಷ್ಟು ಹೇಳ್ಬೋದು. ಆದರೆ ಒಂದು ಗುರುತಿಸುವಂತಹ ಕಾರ್ಯಕ್ರಮ ಯಾಕೆ ಅಂತ ಹೇಳಿದ್ರೆ, ಪೊಳಲಿ ಕ್ಷೇತ್ರ ಬಹಳ ಉತ್ತಮವಾದಂತಹ ಕ್ಷೇತ್ರ, ಅಲ್ಲದೆ ಐತಿಹ್ಯ ಇರತಕ್ಕಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸಣ್ಣದಾದದ್ದು ಒಂದು ಗುರುತಿಸುವಂತಹ ಕ್ರಮ ಮಾಡಿದ್ರೆ ಅದು ಅವರ ಜೀವನದಲ್ಲಿ ಅದ್ವಿತೀಯವಾದಂತಹ ಮಟ್ಟವನ್ನು ಏರಲಿಕ್ಕೆ ಅವರಿಗೆ ನಾಂದಿ ಎಂಬಂತಹ ಒಂದು ವಿಚಾರ. ಇದನ್ನಿಟ್ಟುಕೊಂಡು ಹೆಚ್ಚಿನವರನ್ನೆಲ್ಲ ಗುರುತಿಸಿ ಪ್ರತಿ ವರ್ಷವೂ ಕೂಡ ಇದನ್ನು ಮಾಡುವಂತಹ ಕ್ರಮಗಳು. ಇದರೊಂದಿಗೆ ಇನ್ನೂ ಒಂದು ಕೆಲವು ಮಕ್ಕಳು ಇವತ್ತು ಆರಂಭದಲ್ಲಿ ಬೆಳೆಯ ಸಿರಿ ಮೊಳಕೆಯಲ್ಲಿ ಎಂಬ ಹಾಗೆ ಅವರು ಕಲಿಯುವಿಕೆಯಲ್ಲಿ ಬಹಳ ವಿಶೇಷವಾಗಿ ಮುಂದೆ ಹೋಗುವಂತಹ ಸಂದರ್ಭ, ಅವರನ್ನು ಪ್ರೋತ್ಸಾಹಿಸುವಂಥ ಕ್ರಮ ಕೂಡ ಇಲ್ಲಿ ನಮ್ಮ ಈ ವೇದಿಕೆಯಲ್ಲಿ ನಡೆದಿದೆ. ಇದೆಲ್ಲ ಅನಿವಾರ್ಯತೆಯ ಮಾಡುವಂಥ ಸಮಾಜದಲ್ಲಿ ನಮ್ಮಲ್ಲಿರತಕ್ಕಂತಹ ವ್ಯಕ್ತಿಗಳನ್ನು ನಾವು ಗುರುತಿಸದಿದ್ದರೆ ಬೇರೆಯವರು ಗುರುತಿಸುವುದಿಲ್ಲ. ಶಾಸಕರ ರಾಜೇಶ್ ನಾಯ್ಕ ಉಳಿಪಾಡಿ ಪಾತಿರ್ದು ನನ್ನಲಾದ ಕಾಲ ಈ ಯಕ್ಷಗಾನ ಬುಲೆಪಾದೂರಿ ಪಾಯರೆ ಈ ಕಾರ್ಯಕ್ರಮ ಸಾಕ್ಷಿಯಾವಡ ನನ್ನದ ಅಲ್ಮಗು ಆಟದ ಬಗೆಟ್ಟು ತಿಳುವಳಿಕೆ ಮೂಡಡಂದು ಪಂಡಿರ. ಸುಮಾರು 10 ವರ್ಷಗಳ ಹಿಂದೆ ನನ್ನ ತಂದೆ ಹೆಸರಲ್ಲಿ ಒಂದು ಆ್ಯಂಬುಲೆನ್ಸ್ ಕೊಟ್ಟಿದ್ದೆ. ಈಗ ಅದು ಸ್ವಲ್ಪ ಹಳತ್ತಾಗಿದೆ ಅಂತ ಅವರ ಹೇಳಿಕೆಯಲ್ಲಿ ಇತ್ತು. ನೀವು ಇನ್ನೊಂದು ಹೊಸತ್ತು ಕೊಡಬೇಕು ಅಂತ ಎಂಬ ಸೂಚನೆಯೊಂದಿಗೆ ನನಗೆ ಹೇಳಿದರು. ಖಂಡಿತವಾಗಲಿ, ಯಾಕೆಂದರೆ ನಮ್ಮ ತಂದೆ ಹೆಸರಲ್ಲಿ ಕೊಡೋದಕ್ಕೆ ನಮ್ಗೆ ಭಾಳಷ್ಟು ಹೆಮ್ಮೆ. ತಂದೆ ಈ ಭಾಗದಲ್ಲಿ ಜನರಿಗೆ ತಂದೆಯ ಬಗ್ಗೆ ಭಾಳಷ್ಟು ಅಭಿಮಾನ ಇತ್ತು. ಅವರ ಅಭಿಮಾನದಿಂದ ನನಗೆ ಹೆಚ್ಚು ಪ್ರೋತ್ಸಾಹ ಸಿಗ್ತಿತ್ತು. ಅದರಿಂದ ತಂದೆ ಹೆಸರು ಹೇಳಿಕೊಳ್ಳಿ ನಮಗೆ ಇಲ್ಲ ಅಂತ ಹೇಳಲಿಕ್ಕೆ ಅವಕಾಶನೇ ಇಲ್ಲ. ಅದನ್ನು ಖಂಡಿತವಾಗಲೂ ನಿಮ್ಮ ಬರುವ ಪ್ರೋಗ್ರಾಮ್ ಸಂದರ್ಭದಲ್ಲಿ ನಾನು ಹೊಸ ಆ್ಯಂಬುಲೆನ್ಸನ್ನು ಈ ಸಂಘಕ್ಕೆ ಕೊಡಲಿಕ್ಕೆ ನಾನು ಖಂಡಿತ ಸಿದ್ಧನಿದ್ದೇನೆ ಅಂತ ಹೇಳಿಕೊಡುತ್ತಾ, ದಕ್ಷ ಯಜ್ಞ ಬೊಕ್ಕ ಮಾನಿಷದ ಪ್ರಸಂಗದ ಆಟನು ಜಿಲ್ಲೆದ ಪುದರ್ಪೊಯ್ ಕಲಾವಿದರು ಗೊಬ್ಬುದು ತೋಜಯರು. ಬೆಳ್ಳಾಲು ಆರಿಕೋಡಿದ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಅಂಗಾರಕಾಂಡೆ 10 ಗಂಟೆಗೆ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಮಾರ್ನಿಮಿತ ಪೂಜೆ, ನಾಗತಂಬಿಲ, ಮಹಾಪೂಜೆ, ಆಯುಧ ಪೂಜೆ ಅಟ್ಟಣೆ ಮಲ್ದೇರ. ಶಾಲೆದ ಜೋಕ್ಲಿಗೆ ಬೋಕು, ಪೆನ್, ಸ್ಲೇಟ್, ಪೊಂಜೊಲಿಗೆ ರಾಕೆದ ಅರುವೆ ಬೊಕ್ಕ ಕಾಜಿ ಪಟ್ಟುಂಡು ಗಾಡಿ ಪೂಜೆಗೆ ರಶೀದಿ ಮಲ್ತಿನಕ್ಲಿಗೆ ಪೂಜೆದ ಮಾತ ಸುತ್ತಲೂ ರಶೀದಿಡೆ ತಿಕ್ಕೊಂಡೊಂದು ಬೆಳ್ಳಾಲ್ ಆರಿಕೋಡಿ ಕ್ಷೇತ್ರದ ಪ್ರಕಟಣೆಡು ತಿರಿಪಾದಿರು. ಇಡಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿನ ನೆನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.